ಉಡುಪಿ ಜಿಲ್ಲೆಯ ಮುದರಂಗಡಿಯಲ್ಲಿ ನಡೆದಿದ್ದ ಶೂಟೌಟ್ನಲ್ಲಿ ಹತ್ಯೆಗೀಡಾದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಪಂಚಾಯತ್ ಅಧ್ಯಕ್ಷ ಡೇವಿಡ್ ಡಿಸೋಜಾ ಅವರ ಅಂತಿಮ ಯಾತ್ರೆ ಇಂದು ನೆರವೇರಿತು. ಪಿಲಾರ್ ಕುಂಜುಗುಡ್ಡೆಯಲ್ಲಿ ಪ್ರತಿ ವರ್ಷ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದ ಡೇವಿಡ್ ಈ ಪರಿಸರದ ಜನರಿಗೆ ಆತ್ಮೀಯರಾಗಿದ್ದರು. ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾ ಇದ್ದ ಡೇವಿಡ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಲಾಯಿತು. ಡೇವಿಡ್ ಅಭಿಮಾನಿಗಳು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದರು. ಬಳಿಕ ಶಿರುವ ಪಿಲಾರ್ನಲ್ಲಿರುವ ಪ್ರಿನ್ಸ್ ಪ್ಯಾಲೇಸ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಯಿತು. ಡೇವಿಡ್ ಅವರ ಅಂತಿಮ ದರ್ಶನ ಪಡೆದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸ್ನೇಹಿತರು ಸಂತಾಪ ಸೂಚಿಸಿದರು. ಇನ್ನು ಡೇವಿಡ್ ಅವರ ಅಂತಿಮ ಯಾತ್ರೆಯಲ್ಲಿ ಸಾಲು ಸಾಲಾಗಿ ಪ್ರಿನ್ಸ್ ಟ್ರಾವೆಲ್ಸ್ನ ಬಸ್ಸುಗಳು ಭಾಗವಹಿಸಿದ್ದವು. ಸ್ಟ್ಯಾಂಡ್ ಇಂಚಿಟ್ ಬರ್ತಿಲ್ಲ ಇಂಚಿಟ್ ಬರ್ತಿದ್ದಿಲ್ಲ ಇಂಚಿಟ್ ಬರ್ತಿದ್ದಿಲ್ಲ